ಸಮರ್ಪಕ ಕಸ ವಿಲೇವಾರಿಯಿಂದ ಮಾತ್ರ ಸ್ವಚ್ಛತೆಯನ್ನು ಕಾಪಾಡಲು ಸಾಧ್ಯವಿಲ್ಲ. ಕಾರ್ಖಾನೆ ಮತ್ತು ವಸತಿ ಸಮುಚ್ಚಯಗಳ ಮಲಿನ ನೀರನ್ನು ನದಿ ಮತ್ತಿತರ ನೀರಿನ ಮೂಲಗಳಿಗೆ ಹರಿಯಬಿಡುವುದರಿಂದ ಈ ನೀರು ಕಲುಷಿತಗೊಳ್ಳುತ್ತದೆ. ಇಂತಹ ನೀರನ್ನು ಕುಡಿಯುವುದರಿಂದ ಬಹಳಷ್ಟು ಮಾರಕ ರೋಗಗಳು ನಮ್ಮನ್ನು ಬಾಧಿಸುತ್ತವೆ. ಹೀಗಾಗಿ ವಸತಿ ಸಮುಚ್ಚಯಗಳ ನಿರ್ಮಾಣದ ಸಂದರ್ಭದಲ್ಲಿ ನೀರಿನ ಸ್ವಚ್ಛತೆಗೆ ಮೊದಲ ಆದ್ಯತೆಯನ್ನು ನೀಡಬೇಕು. ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಅಧಿಕಾರಿಗಳು ನಿಗಾ ವಹಿಸಬೇಕು ಎಂದು ಶಾಸಕ ಉಮಾನಾಥ್ ಕೋಟ್ಯಾನ್ ಹೇಳಿದರು. ಮೂಡಬಿದಿರೆ ಪುರಸಭೆಯ ವತಿಯಿಂದ ಕನ್ನಡ ಭವನದಲ್ಲಿ ನಡೆದ ಸ್ವಚ್ಛ ಸರ್ವೇಕ್ಷಣೆಯ ಅಂಗವಾಗಿ ನಡೆಸಿದ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಿಗೆ ಪ್ರಶಸ್ತಿ ಪ್ರದಾನ ಮತ್ತು ಸ್ವಚ್ಛತೆಗಾಗಿ ದುಡಿದವರು ಮತ್ತು ಸಂಘ ಸಂಸ್ಥೆಗಳ ಗೌರವ ಸಮರ್ಪಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಕೈ ಮತ್ತು ಮನಸ್ಸು ಸ್ವಚ್ಛವಾಗಿರಬೇಕು. ಆಗ ಹಲವು ಸಮಸ್ಯೆಗಳು ಪರಿಹಾರವಾಗುತ್ತದೆ. ಕಸ ವಿಲೇವಾರಿಯ ಜವಾಬ್ದಾರಿಯು ಕೇವಲ ಅಧಿಕಾರಿಗಳಿಗೆ ಮಾತ್ರ ಸೀಮಿತವಾಗದೆ ಪ್ರತಿಯೊಬ್ಬರೂ ಇದನ್ನು ತಮ್ಮ ಕರ್ತವ್ಯವೆಂದು ಅರಿತುಕೊಳ್ಳಬೇಕು. ಬೆಳೆಯುತ್ತಿರುವ ನಗರ ಮೂಡಬಿದಿರೆ ಈ ಪರಿಸರವು ಸ್ವಚ್ಛತೆಯಲ್ಲಿ ರಾಷ್ಟ್ರಕ್ಕೆ ಮಾದರಿಯಾಗುವಂತೆ ಆಗಬೇಕಾಗಿದೆ. ಆದ್ದರಿಂದ ನಮ್ಮ ಪರಿಸರವನ್ನು ನಾವೇ ಸ್ವಚ್ಛವಾಗಿಡಬೇಕು ಎಂದು ಹೇಳಿದರು. ಸಿನಿಮಾದಲ್ಲಿ ಸ್ಕ್ರೀನ್ ಅಲ್ಲಿ ಬಂತು, ಅದನ್ನು ನಾವು ನೋಡಿದೆವು, ತಿಳ್ಕೊಂಡೆವು. ಅದಲ್ಲ, ಎಲ್ಲದನ್ನು ನಾವು ನಮ್ಮ ಜೀವನದಲ್ಲಿ ನಾವು ಮಾಡ್ತೇವೆ. ಯಾರು ಮಾಡಬೇಕು? ನಾವು ನನ್ನದನ್ನು ನಾನೇ ಮಾಡಬೇಕು. ಇವತ್ತು ತ್ಯಾಜ್ಯಗಳಿಂದ ಎಷ್ಟು ಸಮಸ್ಯೆಗಳಾಗ್ತವೆ. ನಮ್ಮಿಂದಲೇ ಉತ್ಪತ್ತಿಯಾದಂಥ ತ್ಯಾಜ್ಯಗಳು, ಕಲುಷಿತ ನೀರುಗಳು, ಬಚ್ಚಲು ಮನೆಯ ನೀರುಗಳು, ಹಲವಾರು ಅವ್ಯವಸ್ಥೆಗಳಲ್ಲಿ ನಾವು ನಮ್ಮ ಜೀವನವನ್ನು ಬದುಕನ್ನು ಸಾಗಿಸುವಂತ ವ್ಯವಸ್ಥೆಯಲ್ಲಿ ಇದ್ದೇವೆ. ಇವತ್ತು ಎಷ್ಟೋ ಉದ್ಯಮಗಳ ನೀರು, ಗಲೀಜು ನೀರು ಯೂಜಿನ್ ಇಲ್ಲದೆ ರೋಡಿಗೆ ಅಥವಾ ಬೇರೆ ಬೇರೆ ಕಡೆಯಲ್ಲಿ ರಸ್ತೆಯಲ್ಲಿ ಹರಿದು ಹೋಗುವಾಗ ಕುಡಿಯುವ ನೀರಿನೊಟ್ಟಿಗೆ ಮಿಕ್ಸ್ ಆಗಿ ಕುಡಿಯುವ ನೀರಿನೊಟ್ಟಿಗೆ ಬರ್ತದೆ ಕಲುಷಿತ ನೀರು. ನಾನು ಒಂದೇ ಹೇಳಿಕ್ಕೆ ಇಚ್ಛೆ ಪಡ್ತೇನೆ, ನಾನು ಮೂಡಬಿದಿರೆ ವಿಷಯ ಹೇಳುವುದಲ್ಲ, ಇಡೀ ನಮ್ಮ ರಾಜ್ಯದ ದೇಶದ ವ್ಯವಸ್ಥೆ ಇರ್ಬೋದು. ನಾನು ಹೇಳುದಿದ್ರೆ ಅದು ಪವರ್ ಗ್ರಿಡ್ ಇರ್ಬೋದು, ಅಂಡರ್ ಗ್ರೌಂಡ್ ವಾಟರ್ ಟ್ಯಾಂಕ್ ಇರ್ಬೋದು. ಒಬ್ಬ ಕಾಂಟ್ರಾಕ್ಟರ್ ಅದನ್ನು ಮಾಡಿದ ಮೇಲೆ ಇವತ್ತಿನವರೆಗೆ ಅದು ಬಿದ್ದು ಹೋಗ್ಬೇಕಲ್ಲ, ಇವತ್ತಿನವರೆಗೆ ಅದನ್ನು ಕ್ಲೀನ್ ಮಾಡಿದ್ದೇವೆ ನಾವು. ಆ ವಾಟರ್ ಟ್ಯಾಂಕ್ಗಳಿಗೆ ಏನೆಲ್ಲ ಬಿದ್ದಿವೆ, ಖಾಲಿ ಹೊರಗೆ ಕಣ್ಣಿಗೆ ಕಾಣುವಂತಹ ಕಸಕಟ್ಟೆಗಳನ್ನು, ತ್ಯಾಜ್ಯಗಳನ್ನು ನೋಡುವುದಲ್ಲ ನಾವು. ಶುದ್ಧವಾದ ನೀರು, ಶುದ್ಧವಾದ ಗಾಳಿ, ಪ್ರತಿಯೊಂದು ಶುದ್ಧ ಸಿಗ್ಬೇಕು. ಈಗೆಲ್ಲ ನಾವು ಮಾತಾಡ್ತೇವೆ, ಪೊಲ್ಯೂಷನ್ ಬರ್ತದೆ, ಫ್ಯಾಕ್ಟರಿಗಳದ್ದು ಪೊಲ್ಯೂಷನ್, ಆ ಪೊಲ್ಯೂಷನ್, ಈ ಪೊಲ್ಯೂಷನ್ ಅಂತ ಹೇಳ್ತೇವೆ. ಆದ್ರೆ ಇವತ್ತು ನಾನು ಒಂದು ಹೇಳಿಕೆ ಇಚ್ಛೆ ಪಡ್ತೇನೆ, 100ರಲ್ಲಿ 100 ನಮಗೆ ಬರುವಂತಹ ರೋಗಗಳು ನಾವು ಕುಡಿಯುವ ನೀರಿನಿಂದ. ಪುರಸಭಾ ಅಧ್ಯಕ್ಷ ಪ್ರಸಾದ್ ಕುಮಾರ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಸಮರ್ಪಕ ಕಸ ವಿಲೇವಾರಿ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ. ಕಸದಿಂದಾಗಿ ದೇಶದಲ್ಲಿ ಹಲವು ಸಮಸ್ಯೆಗಳು ಉದ್ಭವಿಸುತ್ತವೆ ಎಂಬುದರ ಬಗ್ಗೆ ವಿವಿಧ ದೇಶಗಳ ವಿಜ್ಞಾನಿಗಳು ಈಗಾಗಲೇ ಹೇಳಿದ್ದಾರೆ. ಮೂಡಬಿದಿರೆ ಪುರಸಭಾ ವ್ಯಾಪ್ತಿಯ ಜನರು ಕಸ ವಿಲೇವಾರಿಯಲ್ಲಿ ಪುರಸಭೆಗೆ ಸಹಕಾರವನ್ನು ನೀಡುತ್ತಿದ್ದಾರೆ. ಅಲ್ಲದೆ ಕಳೆದ 1.5 ವರ್ಷಗಳಿಂದ ಪುರಸಭಾ ಸದಸ್ಯರ ಮಾರ್ಗದರ್ಶನದಂತೆ 23 ವಾರ್ಡ್ಗಳಲ್ಲೂ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನ ಮಾಡಿ ಯಶಸ್ವಿಗೊಳಿಸಿದ್ದಾರೆ ಎಂದು ಹೇಳಿದರು. ನಮ್ಮ ಮೂಡಬಿದಿರೆ ಪುರಸಭೆಯ ವ್ಯಾಪ್ತಿಯಲ್ಲಿ ಸಾರ್ವಜನಿಕರು ಪುರಸಭೆ ಹಾಗೂ ಸಾರ್ವಜನಿಕರು ಜಂಟಿಯಾಗಿ ತಮ್ಮ ಜವಾಬ್ದಾರಿಯನ್ನು ಅರಿತು ಕೆಲಸ ಮಾಡಿದಾಗ ಈ ಮಹತ್ತರ ಕಾರ್ಯವನ್ನು ಯಶಸ್ವಿಗೊಳಿಸಲು ಸಾಧ್ಯವಾಗಬಹುದು. ಈ ನಿಟ್ಟಿನಲ್ಲಿ 1.5 ವರ್ಷದಲ್ಲಿ ನಮ್ಮ ಎಲ್ಲ ಸದಸ್ಯರ ಅಭಿಪ್ರಾಯ, ಸಲಹೆ, ಮಾರ್ಗದರ್ಶನ ಪಡೆದು ಮೂಡಬಿದಿರೆಯ 23 ವಾರ್ಡ್ಗಳಲ್ಲಿಯೂ ಕೂಡ ವಿಶೇಷವಾದ ಸ್ವಚ್ಛತಾ ಕಾರ್ಯಕ್ರಮಗಳನ್ನು, ಗೋಡೆ ಬರಹದಂತಹ ಕಾರ್ಯಕ್ರಮಗಳನ್ನು, ಬೀದಿ ನಾಟಕದಂತಹ ಡ್ರಾಯಿಂಗ್ ಕಾಂಪಿಟಿಷನ್ಗಳನ್ನು, ಸ್ಪರ್ಧೆಗಳನ್ನು, ವಾರ್ಡ್ ಮ್ಯಾಪ್ಗಳನ್ನು, ಅಂತಹ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ನನಗೆ ತುಂಬಾ ಸಂತೋಷ ಮತ್ತು ಹೆಮ್ಮೆಯಾಗುವಂತಹ ವಿಷಯ, ಮೂಡಬಿದಿರೆಯ ಹೋಟೆಲ್ ಮಾಲೀಕರಿರ್ಬೋದು, ಸೆಲೂನ್ನ ಮಾಲೀಕರಿರ್ಬೋದು, ವ್ಯಾಪಾರಸ್ಥರಿರ್ಬೋದು, ವಸತಿ ಸಮುಚ್ಚಯದವರಿರ್ಬೋದು, ಈ ನಿಟ್ಟಿನಲ್ಲಿ ನಮಗೆ ನಮ್ಮ ಮನವಿಗೆ ಸ್ಪಂದಿಸಿ ನಮಗೆ ಅಭೂತಪೂರ್ವ ಸಹಕಾರವನ್ನು ನೀಡಿರುತ್ತಾರೆ. ಇವರೆಲ್ಲರಿಗೂ ನಾನು ಮೊದಲನೇದಾಗಿ ಅಭಿನಂದಿಸುವುದು. ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕಿ ಗಾಯತ್ರಿ ನಾಯಕ್, ಪುರಸಭಾ ಉಪಾಧ್ಯಕ್ಷೆ ಸುಜಾತಾ ಶಶಿಧರ್, ಸ್ಥಾಯಿ ಸಮಿತಿ ಅಧ್ಯಕ್ಷ ನಾಗರಾಜ್ ಪೂಜಾರಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು. ಪುರಸಭೆಯ ಮುಖ್ಯಾಧಿಕಾರಿ ಇಂದು ಎಂ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದ್ರು. ಪರಿಸರ ಇಂಜಿನಿಯರ್ ಶಿಲ್ಪಾ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡಬಿದಿರೆ.